ಮಂಗಳೂರಿನ ಬಸ್ಗಳಲ್ಲಿ ಕನ್ನಡ ನಾಮ ಫಲಕ ಕಡ್ಡಾಯಗೊಳಿಸಿ ಜಿಲ್ಲಾಡಳಿತ ಆದೇಶ ಹೊರಡಿಸಿರುವುದನ್ನು ಆಕ್ಷೇಪಿಸಿ ತುಳು ಭಾಷಾ ಸಂರಕ್ಷಣಾ ಸಮಿತಿ ಕುಡ್ಲ ವತಿಯಿಂದ ಇಂದು ಮಂಗಳೂರಿನ ಕ್ಲಾಕ್ ಟವರ್ ಬಳಿ ಪ್ರತಿಭಟನೆ ನಡೆಯಿತು. ಪ್ರತಿಭಟನಾಕಾರರು ತವಳವ ನಾಡಿನಲ್ಲಿ ತುಳು ಭಾಷೆಯ ಮೇಲೆ ಕನ್ನಡದ ಸವಾರಿ, ಕನ್ನಡ ಕಡ್ಡಾಯದಿಂದ ತುಳುವಿಗೆ ಅನ್ಯಾಯ, ಜೈ ಜೈ ತುಳುನಾಡು, ತುಳು ಭಾಷೆಯನ್ನು ಉಳಿಸಿ ಬೆಳೆಸಬೇಕು ಎಂಬಿತ್ಯಾದಿ ಘೋಷಣೆ ಕೂಗಿದ್ರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಆದರೆ ತುಳು ನಮಗೆ ಅಗತ್ಯ, ತುಳು ಭಾಷೆ ನಮ್ಮ ಮಾತೃಭಾಷೆ, ಅದಕ್ಕೆ ಪ್ರಾಮುಖ್ಯತೆ ನೀಡಬೇಕು ಇತ್ಯಾದಿ ಭಿತ್ತಿಪತ್ರ ಹಿಡಿದು ಪ್ರತಿಭಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜೈ ತುಳುನಾಡು ಸಂಘಟನೆ ಮತ್ತು ತುಳು ಭಾಷಾ ಸಂರಕ್ಷಣಾ ಸಮಿತಿಯ ಮುಖಂಡ ವಿಕಾಸ್ ಅವರು, ತುಳು ಭಾಷೆಗೆ 2500 ವರ್ಷಗಳಿಗೂ ಅಧಿಕ ಇತಿಹಾಸವಿದೆ. ತುಳುವಿನಲ್ಲಿ 1000ಕ್ಕೂ ಮಿಕ್ಕಿ ಪಾಡ್ದನಗಳಿವೆ. ಇದು ಒಂದು ಧರ್ಮದ ಭಾಷೆಯಲ್ಲ, ಇದು ಒಂದು ಪ್ರದೇಶದ ಭಾಷೆ. ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ ಸಿಗುವ ಯೋಗ್ಯತೆ ಇರುವ ಭಾಷೆ. 8ನೇ ಪರಿಚ್ಛೇದದಲ್ಲಿ ಸೇರ್ಪಡೆಗೊಳ್ಳುವ ಮೊದಲು ಇದನ್ನ ರಾಜ್ಯ ಭಾಷೆ ಎಂಬುದಾಗಿ ಘೋಷಿಸಬೇಕು ಅಂತ ಒತ್ತಾಯಿಸಿದರು. ಬಳಿಕ ಸಮಿತಿಯ ಕಾರ್ಯಕರ್ತರು ತುಳು ಲಿಪಿಗೆ ಸಂಬಂಧಿಸಿದ ಕರಪತ್ರಗಳನ್ನು ಸಿಟಿ ಬಸ್ಗಳಿಗೆ ಅಂಟಿಸಿದ್ರು. ನಮ್ಮ ತುಳು ಭಾಷೆಗೆ 10 ಮಹಾಕಾವ್ಯ ಉಪ್ಪುನಂಚಿನ ಸಾರಡ್ಲ ದಾಸ್ತಿ ಪಾಡ್ದೋನ ಉಪ್ಪುನಂಚಿನ ಒಂಜಿ ಮಲ್ಲ ಭಾಷೆ, ಅವೊಂಜಿ ಕಮ್ಯುನಿಟಿದ ಭಾಷೆ ಅತ್ತು, ಅತಂಡ ಒಂಜಿ ಜಾತಿದ ಭಾಷೆ ಅತ್ತು, ಅವೊಂಜಿ ಪ್ರದೇಶದ ಭಾಷೆ, ಅವೊಂಜಿ ರಾಜ್ಯ ಭಾಷೆ ಆದ ಇಪ್ಪುನಂಚಿನ ಆ ಭಾಷೆಗೆ ಒಂಜಿ ಶಾಸ್ತ್ರೀಯ ಸ್ಥಾನಮಾನ ತಿಕ್ಕುನಂಚಿನ ಒಂಜಿ ಯೋಗ್ಯತೆ ಉಪ್ಪುನಂಚಿನ ಭಾಷೆ. ಸಾರಡ್ದು ದಾಸ್ತಿ ವರ್ಷ ಇತ್ತನ ಶಾಸ್ತ್ರೀಯ ಭಾಷಾ ಸ್ಥಾನಮಾನ ತಿಕ್ಕೊಂಡು ಇನ್ನು ಶಾಸ್ತ್ರೀಯ ಭಾಷಾ ಸ್ಥಾನಮಾನ ತಿಕ್ಕುನ ಬಿಟ್ಲಿ ಎನ್ಮನೆ ಪರಿಚಯದಾಗ ಸೇರುನ ಬಿಟ್ಲಿ ಒಂಜಿ ರಾಜ್ಯ ಭಾಷಾ ಸ್ಥಾನಮಾನ ಎಲ್ಲ ತಿಕ್ಕದಿಚ್ಚಿ ಒಂಜಿ ಪಂಚಾಯತ್ ಪಾತ್ರನ ಅಧಿಕಾರವನ್ನು ನಂಬಿಚ್ಚಿ ಅಂಚ ಇಂಕ್ಲೆ ಮಿತ್ತದ ಕನ್ನಡ ಹೇರಿಕೆಯನ್ನು ಉಂಟಾದ ನಮ್ಮ ತುಳು ಭಾಷೆಯನ್ನು ಅಧಿಕೃತ ಮಾಡ್ಕೊಡೊಂದು ಇಂಕಲು ರಾಜ್ಯ ಸರ್ಕಾರಕ್ಕೆ ಏನೊಂದಿಲ್ಲ.